ಇದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಗಬ್ಬೂರು. ಈ ದೇವಸ್ಥಾನವು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿದೆ. ಈ ದೇವಸ್ಥಾನವು ಸುಮಾರು 12ನೇ ಶತಮಾನದಲ್ಲಿ ಸ್ಥಾಪಿತವಾಗಿದೆ ಎಂದು ಇತಿಹಾಸ ತಿಳಿಸುತ್ತದೆ. ಈ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸಮೇತ ಆಂಜನೇಯ, ಶ್ರೀ ಲಕ್ಷ್ಮೀನಾರಾಯಣ, ಮಹಾರುದ್ರ ದೇವರು ಸ್ಥಾಪಿತವಾಗಿದೆ. ಈ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪವಾಡವೇನೆಂದರೆ, ಕುದಿಯುತ್ತಿರುವ ನೀರಿನಿಂದ ಅಭಿಷೇಕ ಮಾಡಿದರೆ ಪಾದದ ಕೆಳಗಡೆ ಬರುವಷ್ಟರಲ್ಲಿ ಆ ನೀರು ತಣ್ಣಗಾಗಿ ಹೋಗುತ್ತದೆ. ಆ ಸದೃಶವಾದ ಘಟನೆಯನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಈಗ ಅರ್ಚಕರು ಅದೇ ಘಟನೆಯನ್ನ ನಮಗೆ ಸಾದರಪಡಿಸುತ್ತಾರೆ. ಇಲ್ಲಿ ಹರಿ ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ನಿಜ ವಿಕ್ರಮಃ ಸಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿ ಪರದೇವಚ ಜನಾರ್ದನ ಪದ್ಮನಾಭೋ ಸೃಷ್ಟಿಕರ್ತ ಜಗನ್ನಾಥೋ ಈ ಹೊಗೆಯನ್ನು ಕಾಣಬಹುದು. ಇದು ಬಿಸಿ ನೀರಿನಿಂದಾಗಿದೆ. ಹೊಗೆಯನ್ನು ಇಲ್ಲಿ ಕಾಣಬಹುದು ನೀವು. ಅದೇ ನೀರು ಇಲ್ಲಿ ಒಂದು ಪಾತ್ರೆಯಲ್ಲಿ ಬೀಳುತ್ತಿದೆ. ಆ ನೀರನ್ನು ಅರ್ಚಕರು ಇವಾಗ ತಮ್ಮ ಕೈಯಿಂದ ತಾವೇ ಮುಟ್ಟುತ್ತಾರೆ. ಆ ನೀರನ್ನು ಈ ಪಾತ್ರೆಯಲ್ಲಿ ನೋಡಬಹುದು. ತಣ್ಣಗಾಗಿ ಹೋಗಿದೆ. ಇಲ್ಲಿ ಇನ್ನೊಂದು ಘಟನೆಯನ್ನ ಕಾಣಬಹುದು. ಅದೇ ನೀರನ್ನ ಪಾದದಿಂದ ಅಭಿಷೇಕ ಮಾಡಿದರೆ ಸಾದಾ ಬಿಸಿ ನೀರಾಗೇ ಇರುತ್ತದೆ, ಹೊರತು ತಣ್ಣೀರಾಗಿ ಮಾರ್ಪಾಡಾಗುವುದಿಲ್ಲ. ಅದು ಈ ಘಟನೆಯನ್ನ ಇಲ್ಲಿ ಕಾಣಬಹುದು ನೀವು. ಆ ಹೊಗೆಯನ್ನು ನೀವು ಕಾಣಬಹುದು. ಹೊಗೆ ಬರ್ತಾ ಇದೆ ಅಲ್ಲಿ, ಬಿಸಿ ನೀರಿಂದಾದ ಹೊಗೆ ಅದು.